ಸಂವಿಧಾನ ಬದಲಾಗಬೇಕು ಎಂದು ಹೇಳಿಕೆ ನೀಡಿರುವ ಪೇಜಾವರ ಶ್ರೀಗಳ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಪ್ರತಿಭಟನೆಯ ವೇಳೆ ಪೇಜಾವರ ಶ್ರೀಗಳ ಭಾವಚಿತ್ರಕ್ಕೆ ತುಳಿಯುವ ಮೂಲಕ ಅಪಮಾನ ಮಾಡಿದ್ದು, ಇದರ ವಿರುದ್ಧ ಉಡುಪಿಯ ಮುಸ್ಲಿಂ ಯುವಕರ ತಂಡ ಆಕ್ರೋಶ ವ್ಯಕ್ತಪಡಿಸಿದೆ. ಪೇಜಾವರ ಶ್ರೀಗಳ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿ ವಿವಿಧ ಕಡೆ ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದು, ಇದರ ವಿರುದ್ಧ ಉಡುಪಿಯ ನಗರ ಠಾಣೆಗೆ ದೂರು ನೀಡಿರುವ ಯುವಕರ ತಂಡ ಎಲ್ಲ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ರಾಜ್ಯದ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾವು ಅವ್ರು ನಡೆಸುವಂತಹ ಪ್ರತಿಭಟನೆಗೆ ಯಾವುದೇ ವಿರೋಧ ಇಲ್ಲ. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕವಾಗಿ ತಮ್ಮ ಹಕ್ಕನ್ನು ಕೇಳಲಿಕ್ಕೋಸ್ಕರ ಪ್ರತಿಭಟನೆ ನಡೆಸುವಂಥದ್ದು ಸಹಜ, ಅವ್ರಿಗೆ ಹಕ್ಕಿದೆ. ಆದರೆ ಇವರು ಮಾಡುವಂಥ ರೀತಿ ನೋಡ್ತಾ ಇದ್ರೆ, ಫೋಟೋಸ್ಗಳು ಮಾಡೋ ರೀತಿ ನೋಡ್ತಾ ಇದ್ರೆ, ಇವರು ನಿಜವಾಗಿಯೂ ಇವರು ಹಕ್ಕನ್ನು ಕೇಳಲಿಕ್ಕೋಸ್ಕರ ಮಾಡ್ತಾ ಇಲ್ಲ. ಪೇಜಾವರ ಸ್ವಾಮೀಜಿಗಳಿಗೆ ಅವಮಾನ ಮಾಡಲಿಕ್ಕೋಸ್ಕರವೇ ಇದು ಮಾಡಿದಂಥ ಕೆಲಸ ಅಂತೇಳಿ ನಾವು ಭಾವಿಸ್ಕೊಳ್ತಾ ಇದ್ದೀವಿ. ಇದರಿಂದ ನಮಗೆ ತೀವ್ರವಾದ ನೋವಾಗಿದೆ. ಹಾಗಾಗಿ ನಾವು ಪೇಜಾವರ ಬ್ಲಡ್ ಡೊನೇಟಿಂಗ್ ಟೀಮ್ನ ವತಿಯಿಂದ ಇವತ್ತು ಉಡುಪಿ ನಗರ ಠಾಣೆಯಲ್ಲಿ ಇದರ ಬಗ್ಗೆ ದೂರನ್ನು ದಾಖಲಿಸಿದ್ದೇವೆ. ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆ ಶೀಘ್ರವೇ ಇದರ ಬಗ್ಗೆ ಕಾನೂನು ಕ್ರಮ ತಗೊಳ್ಬೇಕು. ಹಾಗೂ ಫೋಟೋಸ್ನಲ್ಲಿ ಅವರ ಮುಖ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲರನ್ನೂ ಆದಷ್ಟು ಬೇಗನೆ ಎಲ್ಲರ ಮೇಲೂ ಕಾನೂನು ಕ್ರಮ ತಗೊಳ್ಬೇಕು. ಅದರ ನಂತರ ಈ ಫೋಟೋಸ್ಗಳನ್ನು ಎಲ್ಲರೂ ಸಾಮಾಜಿಕ ಜಾಲತಾಣಗಳಂತಹ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ.